ಈ ಭೂಮಿಯ ಮೇಲೆ ಸಾವಿರಾರು ಪ್ರಜಾತಿಯ ಪಕ್ಷಿಗಳನ್ನ ನಾವು ನೀವು ಕಾಣಬಹುದು. ಒಂದೊಂದು ಪಕ್ಷಿಯು ಒಂದೊಂದು ವಿಶೇಷತೆ ವೈಶಿಷ್ಟ್ಯತೆಯನ್ನ ಹೊಂದಿರುತ್ತದೆ. ಇಂತಹದೇ ಒಂದು ವಿಶೇಷ ಹಾಗೂ ವಿಚಿತ್ರವಾದಂತಹ ಪಕ್ಷಿಯ ಪ್ರಜಾತಿಯು ನಮ್ಮ ಭಾರತದಲ್ಲಿಯೂ ಕೂಡ ಕಂಡುಬರುತ್ತದೆ. ಒಂದು ಮಾನ್ಯತೆಯ ಪ್ರಕಾರ ಈ ಪಕ್ಷಿ ಒಬ್ಬ ವ್ಯಕ್ತಿಯನ್ನ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಕರೋಡಪತಿ ಮಾಡಬಹುದು, ಅಂದರೆ ಶ್ರೀಮಂತನಾಗಿ ಮಾಡಬಹುದು. ಈ ಪಕ್ಷಿಯ ಮೊಟ್ಟೆ ತುಂಬಾನೇ ಗಟ್ಟಿಯಾಗಿರುತ್ತದೆ. ಅದು ತಂತಾನೆ ಒಡೆಯಲು ಸಾಧ್ಯವಿಲ್ಲ ಹಾಗೂ ಮನುಷ್ಯರಿಂದ ಅಥವಾ ಇತರೆ ಪ್ರಾಣಿಗಳಿಂದಲೂ ಕೂಡ ಅದನ್ನು ಒಡೆಯಲು ಕಷ್ಟವಾಗುತ್ತದೆ. ಇದೇ ಕಾರಣ ಈ ಪಕ್ಷಿಯ ಮರಿಗಳು ಆ ಮೊಟ್ಟೆಯಲ್ಲಿಯೇ ಇರಬೇಕಾಗುತ್ತದೆ. ಸಾಮಾನ್ಯವಾಗಿ ಪಕ್ಷಿಗಳು ತಮ್ಮ ಮರಿಗಳನ್ನ ಹೊರಗೆ ತೆಗೆಯಲು ತಮ್ಮ ದೇಹದ ಶಾಖವನ್ನ ಕೊಟ್ಟು ಆ ಮೊಟ್ಟೆಗಳನ್ನ ಅವುಗಳಿಂದ ಹೊರಗೆ ತೆಗೆಯುತ್ತವೆ. ಆದರೆ ಈ ಮೊಟ್ಟೆ ತುಂಬಾನೇ ಗಟ್ಟಿ ಇರೋದ್ರಿಂದ ಆ ಪಕ್ಷಿಯ ಶಾಖವು ಕೂಡ ಆ ಮೊಟ್ಟೆ ಒಡೆಯಲು ಸಾಕಾಗುವುದಿಲ್ಲ. ಇದೇ ಕಾರಣ ಈ ಮೊಟ್ಟೆಯನ್ನ ಒಡೆಯಲು ಪಾರಸ್ ಕಲ್ಲೇ ಬೇಕಾಗುತ್ತದೆ. ಈ ಪಕ್ಷಿಗಳು ತಮ್ಮ ತೀಕ್ಷ್ಣ ಕಣ್ಣುಗಳ ಮೂಲಕ ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಆ ಪಾರಸ ಮಣಿಯನ್ನ ಹುಡುಕಿ ತಮ್ಮ ಮರಿಗಳನ್ನ ಹೊರಗೆ ತೆಗೆಯಲು ಆ ಪಾರಸ ಮಣಿಯನ್ನ ತಂದು ಆ ಕಲ್ಲಿನ ಮೂಲಕ ಆ ಮೊಟ್ಟೆಗಳನ್ನ ಒಡೆಯುತ್ತವೆ. ಈ ರೀತಿ ಪಕ್ಷಿಗಳ ಸಂತಾನೋತ್ಪತ್ತಿ ಈ ಪಕ್ಷಿಗಳಲ್ಲಿ ಆಗುತ್ತದೆ. ಈ ಪಾರಸ ಮಣಿಯ ವಿಶೇಷತೆ ಏನೆಂದರೆ ಈ ಕಲ್ಲನ್ನು ಯಾವುದೇ ಧಾತುವಿನ ಜೊತೆ ಸಂಪರ್ಕ ಮಾಡಿದರೆ ಆ ಧಾತು ಚಿನ್ನವಾಗಿ ಪರಿವರ್ತನೆ ಆಗುತ್ತದೆ. ಈ ಪಾರಸ ಮಣಿಯು ತುಂಬಾ ಅಪರೂಪವಾಗಿರುತ್ತದೆ. ಇದು ಎಲ್ಲರಿಗೂ ಸಿಗುವುದಿಲ್ಲ. ಮನುಷ್ಯ ಅದಕ್ಕಾಗಿ ಹಲವಾರು ಕಡೆ ಹುಡುಕುತ್ತಾನೆ, ತಿರುಗುತ್ತಾನೆ. ಸಿಕ್ಕರೂ ಕೂಡ ಇದು ತುಂಬಾನೇ ದುಬಾರಿಯಾಗಿರುತ್ತದೆ. ಆದರೆ ಈ ಪಕ್ಷಿ ಆ ಪಾರಸ ಮಣಿಯ ಕಲ್ಲನ್ನು ಆರಾಮವಾಗಿ ಹುಡುಕಬಲ್ಲದು. ಇದೇ ಕಾರಣ ಈ ಪಕ್ಷಿಯ ಗೂಡುಗಳಲ್ಲಿ ಮೊಟ್ಟೆಗಳೇನಾದರೂ ಇದ್ದರೆ ಅಲ್ಲಿ ಪಾರಸಮಣಿಯ ಕಲ್ಲು ಇದ್ದೇ ಇರುತ್ತದೆ ಎನ್ನುವ ನಂಬಿಕೆ ನಮ್ಮ ಜನರಲ್ಲಿದೆ. ಒಂದು ವೇಳೆ ಈ ಪಾರಸಮಣಿಯು ಯಾರಿಗಾದರೂ ಸಿಕ್ಕರೆ ಅವರು ರಾತ್ರೋರಾತ್ರಿ ಶ್ರೀಮಂತರಾಗೋದು ಗ್ಯಾರಂಟಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಆ ಪಕ್ಷಿ ಯಾವುದು? ಈ ಪಕ್ಷಿ ಎಲ್ಲಿರುತ್ತದೆ? ಹೇಗೆ ಸಿಗುತ್ತದೆ? ಪಾರಸಮಣಿಯ ಕಥೆ ನಿಜವೋ ಅಥವಾ ಪಾರಸಮಣಿಯ ವಿಷಯ ಎಷ್ಟು ಸರಿ ಎಷ್ಟು ಸುಳ್ಳು? ಬನ್ನಿ ಆ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅಪಾಯದ ಮುನ್ಸೂಚನೆ ನೀಡುವ ಪಕ್ಷಿಯ ಲೋಕದ ಅಪರೂಪದ ಆ ಪಕ್ಷಿಯೇ ಟಿಡ್ಡಬ ಪಕ್ಷಿ. ಬಾನಾಡಿಗಳಲ್ಲಿ ಇದನ್ನ ಫಾರೆಸ್ಟ್ ಅಲಾರಾಮ್ ಎಂದೇ ಕರೆಯುತ್ತಾರೆ. ಈ ಪಕ್ಷಿ ರೈತ ಸ್ನೇಹಿ, ಪರಿಸರ ಸ್ನೇಹಿ, ಅರಣ್ಯ ಇಲಾಖೆಯ ಗೆಳೆಯ ಎಂದು ಕೂಡ ಕರೆಯುತ್ತಾರೆ. ಟಿಡ್ಡಬ ಪಕ್ಷಿ ಉದ್ದನೆಯ ಕಾಲುಗಳನ್ನು ಹೊಂದಿದೆ, ಕಾಂತಿಯುತವಾಗಿ ಹೊಳೆಯುವ ಕಣ್ಣುಗಳನ್ನು ಹೊಂದಿದೆ. ಕುತ್ತಿಗೆ ಮತ್ತು ಎದೆಯ ಭಾಗ ಕಪ್ಪಾಗಿದ್ದು ಹೊಟ್ಟೆಯ ಭಾಗದಲ್ಲಿ ಅಚ್ಚು ಬಿಳುಪು ಹೊಂದಿದೆ. ಅರಣ್ಯ ಪ್ರದೇಶ, ಹೊಲ ಗದ್ದೆಗಳಲ್ಲಿ, ಕೆರೆ ಮತ್ತು ಜಲಾಶಯದ ಸಮೀಪ ತನ್ನ ಸಂಕುಲವನ್ನ ಹರಡಿಕೊಂಡಿರುತ್ತದೆ. ಹುಲ್ಲುಗಾವಲು, ಮೈದಾನ ಪ್ರದೇಶ, ಕೃಷಿ ಭೂಮಿ, ಕೆರೆ ಕೊಳಗಳ ದಂಡೆಯಲ್ಲಿ, ಬೆಟ್ಟಗುಡ್ಡ, ಅರಣ್ಯ ಬಯಲು ಜಾಗದಲ್ಲಿ ಹೆಚ್ಚಾಗಿ ಈ ಪಕ್ಷಿ ಕಂಡುಬರುತ್ತದೆ. ನೀರು, ಕೆಸರು, ಅರಣ್ಯದಲ್ಲಿ ವಿವಿಧ ಜಾತಿಯ ಹುಳುಗಳನ್ನ ಕೆದಕಿ ತಿನ್ನುತ್ತದೆ. ನೀರಿನ ದಂಡೆಯಲ್ಲಿರುವ ಹುಳುಗಳನ್ನು ಹಿಡಿದು ತಿನ್ನುವುದು, ರಾಸುಗಳು ಹಾಕಿರುವ ಗೊಬ್ಬರದಲ್ಲಿ ಬೀಜದ ಸೇವನೆ ಈ ಪಕ್ಷಿಯ ಮುಖ್ಯ ಆಹಾರ ಕ್ರಮವಾಗಿದೆ. ಮಾರ್ಚ್ ಹಾಗೂ ಆಗಸ್ಟ್ ಸಮಯದಲ್ಲಿ ಇದು ಸಣ್ಣ ಸಣ್ಣ ಹರಳುಗಳ ನಡುವೆ ಗೂಡು ಮಾಡಿ 3 ರಿಂದ 4 ಕಂದು ಬಣ್ಣದ ಮೊಟ್ಟೆಗಳನ್ನ ಇಡುತ್ತದೆ. ಮೊಟ್ಟೆ ಮರಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಈ ಪಕ್ಷಿ ಹವಾಮಾನದ ವೈಪರೀತ್ಯವನ್ನು ಕರಗತ ಮಾಡಿಕೊಂಡು ಸೂರು ನಿರ್ಮಾಣಕ್ಕೆ ಸಿದ್ಧತೆ ನಡೆಸುತ್ತದೆ. ಹವಾಮಾನದ ವೈಪರೀತ್ಯದ ಆಧಾರದ ಮೇಲೆ ಟಿಡ್ಡಬ ಪಕ್ಷಿಯು ನದಿ, ಜಲಾಶಯ, ಕೆರೆ ಕಟ್ಟೆಯ ದಡದ ಹತ್ತಿರವೇ ಸೂರು ಮಾಡಿದ್ದರೆ ಆ ವರ್ಷ ಮಳೆ ಪ್ರಮಾಣ ಕಡಿಮೆ ಆಗುತ್ತದೆ ಎಂದರ್ಥ. ಅದೇ ರೀತಿ ಕೆರೆ ಕಟ್ಟೆಗಳಿಂದ ದೂರು ಸೂರು ಕಟ್ಟಿದರೆ ಆ ವರ್ಷ ಮಳೆಯ ಪ್ರಮಾಣ ಹೆಚ್ಚಾಗುತ್ತದೆ ಎನ್ನುವ ಮುನ್ಸೂಚನೆ. ಹೀಗೆಂದು ಹೇಳುತ್ತಾರೆ ಪ್ರಸಿದ್ಧ ತಜ್ಞ ಸಮದ್ ಕೊಟ್ಟೂರ್ ಅವರು. ಟಿಡ್ಡಬ ಪಕ್ಷಿಗಳಲ್ಲಿ ಕೆಂಪು ಮತ್ತು ಹಳದಿ ಎಂಬ 2 ಪ್ರಭೇದದ ಟಿಡ್ಡಬ ಪಕ್ಷಿಗಳನ್ನ ನೀವು ಕಾಣಬಹುದು. ಇದು ಸ್ಥಳೀಯ ವಲಸೆ ಪಕ್ಷಿಯಾಗಿದೆ. ಟಿಡ್ಡಬದ ಧ್ವನಿ ಅತ್ಯಂತ ಲಯಬದ್ಧವಾಗಿರುತ್ತದೆ. ಇದರ ಕೂಗುವಿಕೆಯಿಂದ ಹಲವಾರು ಅಪಾಯದ ಮುನ್ಸೂಚನೆ ತಿಳಿಯುತ್ತದೆ. ಈ ಪಕ್ಷಿಗಳು ವಾಸಿಸುವ ಪ್ರದೇಶದಲ್ಲಿ ಅಪರಿಚಿತ ಪ್ರಾಣಿಗಳು, ಸರೀಸೃಪಗಳು ಹಾಗೂ ಮನುಷ್ಯರು ಪ್ರವೇಶ ಮಾಡಿ ಅಪಾಯಕಾರಿ ಚಟುವಟಿಕೆಗಳಲ್ಲಿ ತೊಡಗಿದರೆ ಇದು ಜೋರಾಗಿ ಕೂಗಲು ಪ್ರಾರಂಭಿಸುತ್ತದೆ ಹಾಗೂ ಇತರ ಪ್ರಾಣಿಗಳ ಹಾಗೂ ಬೇರೆಯವರ ಗಮನವನ್ನ ಸೆಳೆಯುತ್ತದೆ. ಇದೇ ಕಾರಣ ಅರಣ್ಯ ಇಲಾಖೆಯವರು ಇದನ್ನ ತಮ್ಮ ಮಿತ್ರ ಎಂದು ಕರೆಯುತ್ತಾರೆ ಹಾಗೂ ಫಾರೆಸ್ಟ್ ಅಲಾರಾಮ್ ಎಂದು ಕೂಡ ಕರೆಯುತ್ತಾರೆ.
ಕೆಂಪಟಿಡ್ಡಬ ಪಕ್ಷಿಗಳು ರಾತ್ರಿಯಲ್ಲೂ ಎಚ್ಚರ ಇರಬಲ್ಲವು. ಅವು ಪೌರ್ಣಿಮಾ ದಿನ ರಾತ್ರಿಯ ಚಂದ್ರನ ಬೆಳಕಿನಲ್ಲಿ ಆಹಾರವನ್ನ ಹುಡುಕುತ್ತವೆ. ಹಗಲಿರಲಿ ರಾತ್ರಿಯಾಗಲಿ ಇವುಗಳ ಗಮನ ಅತಿ ಸೂಕ್ಷ್ಮವಾಗಿರುತ್ತದೆ. ಆಪತ್ತಿನ ಸುಳಿವಾದ ಕೂಡಲೇ ಜೋರಾಗಿ ಕೂಗಿ ಎಲ್ಲರನ್ನ ಎಚ್ಚರಗೊಳಿಸುವ ಕೆಲಸ ಇವು ಮಾಡುತ್ತವೆ. ನೆಲದ ಮೇಲೆ ಕೆಲಕಾಲ ದೂರ ನಡೆಯಬಲ್ಲವು, ಓಡಬಲ್ಲವು. ಇವು ಹಾರುವಾಗ ರೆಕ್ಕೆಗಳನ್ನ ಬಡಿದು ಅಲ್ಪ ವೇಗದಿಂದ ಓಡುತ್ತವೆ. ಆಪತ್ತಿನಿಂದ ತಪ್ಪಿಸಿಕೊಳ್ಳುವಾಗ ಮತ್ತು ಗೂಡಿನ ರಕ್ಷಣಾ ಸಮಯದಲ್ಲಿ ಅಥವಾ ಬೇಟೆಗೆ ಬಲಿಯಾಗುವ ಸಂದರ್ಭದಲ್ಲಿ ಅತಿ ಚುರುಕಾಗಿ ವರ್ತಿಸುತ್ತವೆ. ಇವುಗಳು ಇರುವ ಜಾಗದಲ್ಲಿ ಸ್ವಲ್ಪ ತೊಂದರೆಯಾದರೂ ಮರಿಗಳಿಗೆ ಮುನ್ಸೂಚನೆ ನೀಡುತ್ತದೆ. ಈ ಪಕ್ಷಿಗಳ ನಡೆಯಿಂದಲೇ ಅರಣ್ಯ ಪ್ರದೇಶದಲ್ಲಿ ನಡೆಯುವ ಹಲವಾರು ಅಕ್ರಮ ಚಟುವಟಿಕೆಗಳಿಗೆ ಪತ್ತೆಗೆ ಸಹಕಾರಿಯಾಗುತ್ತದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಭಿಪ್ರಾಯ ಪಡುತ್ತಾರೆ. ಆದ್ದರಿಂದಲೇ ಇದನ್ನ ಫಾರೆಸ್ಟ್ ಅಲಾರಾಮ್ ಎಂದೇ ಕರೆಯುತ್ತಾರೆ. ವಿಶಿಷ್ಟ ಗುಣ ಸ್ವಭಾವ ಹೊಂದಿರುವ ಈ ಪಕ್ಷಿಯ ಸಂತತಿ ಉಳಿಯಬೇಕೆಂದರೆ ಅವುಗಳ ಸ್ವತಂತ್ರ ಇರುವಿಕೆಗೆ ರಕ್ಷಣೆಗಾಗಿ ನಾವು ನಡೆದುಕೊಳ್ಳಬೇಕು. ಒಂದು ಮಾನ್ಯತೆಯ ಪ್ರಕಾರ ಈ ಪಕ್ಷಿ ಒಬ್ಬ ವ್ಯಕ್ತಿಯನ್ನ ಶ್ರೀಮಂತನನ್ನಾಗಿ ಮಾಡಬಹುದು ಎನ್ನುವ ವಾಡಿಕೆ ಇದೆ. ಯಾಕಂದ್ರೆ ಈ ಪಕ್ಷಿಗಳ ಗೂಡುಗಳಲ್ಲಿ ಪಾರಸ ಮಣಿಯ ಕಲ್ಲು ಸಿಗುತ್ತದೆ ಎನ್ನುವ ನಂಬಿಕೆಯಿಂದ. ಯಾಕಂದ್ರೆ ಈ ಪಾರಸ ಮಣಿಯ ಕಲ್ಲು ಅತ್ಯಂತ ಅಪರೂಪವಾದಂತಹ ಹಾಗೂ ಅತ್ಯಂತ ದುಬಾರಿವಾದಂತಹ ಕಲ್ಲುಗಳಲ್ಲಿ ಒಂದು. ಈ ಒಂದು ಕಲ್ಲು ಸಿಕ್ಕರೆ ಕೋಟಿ ಕೋಟಿ ಬೆಲೆ ಬಾಳುವ ವ್ಯವಹಾರ ಮಾಡಬಹುದಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪಕ್ಷಿ ತನ್ನ ಸಂತಾನೋತ್ಪತ್ತಿಗಾಗಿ ತನ್ನ ಮೊಟ್ಟೆಗಳನ್ನ ಒಡೆಯಲು ಈ ಪಾರಸ ಮಣಿಯ ಕಲ್ಲನ್ನ ಹುಡುಕಿ ತಂದು ಅವುಗಳ ಮೂಲಕ ಅದನ್ನ ಒಡೆಯುತ್ತದೆ. ಹೀಗಾಗಿ ಈ ಪಕ್ಷಿಯ ಗೂಡುಗಳಲ್ಲಿ ಮೊಟ್ಟೆಗಳನ್ನಾದರೂ ಇದ್ದರೆ ಅಲ್ಲಿ ಈ ಪಾರಸ ಮಣಿಯ ಕಲ್ಲು ಇರುತ್ತದೆ ಅನ್ನುವ ನಂಬಿಕೆ ಹಲವಾರು ದಿನಗಳಿಂದ ನಮ್ಮ ಜನರಲ್ಲಿದೆ. ಯಾವುದೋ ಒಂದು ಸಮಯದಲ್ಲಿ ಅಂದ್ರೆ 100 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ಅಪ್ಪಿ ತಪ್ಪಿ ಈ ಪಕ್ಷಿಯ ಗೂಡಲ್ಲಿ ಪಾರಸ ಮಣಿಯ ಕಲ್ಲು ಸಿಕ್ಕಿರಬಹುದು. ಈ ಮೂಲಕ ಆ ವ್ಯಕ್ತಿ ಶ್ರೀಮಂತರಾಗಿರಬಹುದು. ಇದನ್ನೇ ನಂಬಿದಂತಹ ಆ ಸಮಯದ ಜನರು ಈ ಪಕ್ಷಿಯ ಬಗ್ಗೆ ಹಾಗೂ ಈ ಪಕ್ಷಿಯ ಮೊಟ್ಟೆಗಳ ಬಗ್ಗೆ ಈ ರೀತಿಯ ಒಂದು ಊಹಾಪೋಹ ಹುಟ್ಟಿಸಿದ್ದಾರೆ. ಇದೇ ಕಾರಣ ಹಳ್ಳಿಗಾಡಿನ ಜನರು ಹಾಗೂ ಕೆಲವು ಅಲೆಮಾರಿ ಜನರು ಈ ಪಕ್ಷಿಗಳ ಬೇಟೆ ಮಾಡಲು ಪ್ರಾರಂಭಿಸಿದ್ದರು ಹಾಗೂ ಅವುಗಳ ಮೊಟ್ಟೆಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಆದರೆ ತಜ್ಞರ ಪ್ರಕಾರ, ವಿಜ್ಞಾನದ ಪ್ರಕಾರ ಈ ಪಕ್ಷಿ ತಮ್ಮ ಕೊಕ್ಕೆಯ ಮೂಲಕ ಹಾಗೂ ಅಲ್ಲಿ ಸಿಕ್ಕಿರುವ ಕೆಲವು ಕಲ್ಲುಗಳ ಮೂಲಕ ಸಂತಾನೋತ್ಪಾದನೆಗಾಗಿ ಮೊಟ್ಟೆಗಳನ್ನ ಒಡೆಯುತ್ತದೆ ಎಂದು ನಂಬಿದ್ದಾರೆ. ಆದರೆ ಪಾರಸ ಮಣಿಯಿಂದಲೇ ಆ ಮೊಟ್ಟೆಗಳು ಒಡೆಯುತ್ತದೆ ಅನ್ನುವುದು ಶುದ್ಧ ಸುಳ್ಳು ಎಂದು ತಜ್ಞರ ವಾದವಾಗಿದೆ. ಆದರೆ ಹೀಗೂ ಇರಬಹುದು. ಈ ಪಕ್ಷಿ ಒಂದು ಕಲ್ಲಿನ ಮೂಲಕ ಮೊಟ್ಟೆಯನ್ನು ಒಡೆಯಲು ಆಕಸ್ಮಿಕವಾಗಿ ತನ್ನ ಕೊಕ್ಕೆಯಲ್ಲಿ ಯಾವುದೋ ಒಂದು ಕೆಂಪು ಬಣ್ಣದ ಕಲ್ಲನ್ನ ಬಳಸಿ ಮೊಟ್ಟೆಯನ್ನ ಒಡೆದಿರಬಹುದು. ಆ ಕಲ್ಲನ್ನೇ ಪಾರಸಮಣಿ ಎಂದು ತಿಳಿದಂತಹ ಕೆಲವು ವ್ಯಕ್ತಿಗಳು ಈ ರೀತಿ ಹೇಳಿದ್ದಾರೆ. ಇಂತಹ ಊಹಾಪೋಹಗಳು 100 ವರ್ಷಗಳ ಹಿಂದೆ ನಡೆದಾಗ ಈ ಕಟ್ಟುಕತೆಯನ್ನೇ ನಂಬಿ ಜನರು ಬೇರೆಯವರಿಗೂ ಕೂಡ ಈ ಪಕ್ಷಿಯ ಬಗ್ಗೆ ಹಾಗೂ ಮೊಟ್ಟೆಗಳ ಬಗ್ಗೆ ಮತ್ತು ಪಾರಸಮಣಿಯ ಕಲ್ಲಿನ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನ ಹುಟ್ಟಿಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಹಾಗೂ ಈ ಪಾರಸಮಣಿ ಸಿಗುವುದರಿಂದ ರಾತ್ರೋರಾತ್ರಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗುತ್ತಾನೆ ಎನ್ನುವುದು ಕೂಡ ಹುಟ್ಟಿಸಿದ್ದಾರೆ ಹೊರತು ಇದು ಸತ್ಯವಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯ. ಸ್ನೇಹಿತರೆ, ನಿಮ್ಮಲ್ಲೂ ಕೂಡ ಒಂದು ವಿನಂತಿ. ಈ ಪಾರಸಮಣಿಯ ಆಸೆಗಾಗಿ ಯಾರು ಕೂಡ ಈ ಪಕ್ಷಿಯ ಗೂಡನ್ನ ಹಾಳು ಮಾಡಬೇಡಿ, ಅವುಗಳ ಮೊಟ್ಟೆಯನ್ನ ಹಾಳು ಮಾಡಬೇಡಿ. ದಯವಿಟ್ಟು ಅಂತಹ ವ್ಯರ್ಥ ಪ್ರಯತ್ನವನ್ನ ಮಾಡಬೇಡಿ. ಇಂತಹ ಕೆಲವು ಊಹಾಪೋಹಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ನಿಜ ಹೇಳಬೇಕೆಂದರೆ ಇದು ಮಾನವನಿಗೆ ಅತ್ಯಂತ ಉಪಕಾರಿಯಾದಂತಹ ಒಂದು ಪಕ್ಷಿಯಾಗಿದೆ. ಈ ಪಕ್ಷಿಯನ್ನು ಉಳಿಯಲು ಬೆಳೆಯಲು ಬಿಟ್ಟರೆ ಮಾನವ ಜಾತಿ ನಿಜಕ್ಕೂ ಶ್ರೀಮಂತವಾಗಬಹುದು. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಈ ಒಂದು ಸಂಕಲ್ಪವನ್ನ ಮಾಡೋಣ. ಬೇರೆ ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋಣ, ಅವುಗಳ ಜೊತೆ ನಾವು ಕೂಡ ಬೆಳೆಯೋಣ, ದೊಡ್ಡವರಾಗೋಣ. ಈ ಪಕ್ಷಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.